ದೇಶ ಹಾಗೂ ಸಮಾಜದ ಶಾಂತಿ ಸುವ್ಯವಸ್ಥೆಗಾಗಿ ತಮ್ಮ ಕರ್ತವ್ಯದ ಸಮಯದಲ್ಲಿ ಪೊಲೀಸರು ಮಾಡುವ ತ್ಯಾಗ ಹಾಗೂ ಬಲಿದಾನ ಸದಾ ಅವಿಸ್ಮರಣೀಯವಾದುದು ಎಂದು ಜಿಲ್ಲಾಧಿಕಾರಿ ಕೂರ್ಮಾರ್ ರಾವ್ ಹೇಳಿದ್ದಾರೆ. ಉಡುಪಿ ಜಿಲ್ಲಾ ಪೊಲೀಸ್ ವತಿಯಿಂದ ಚಂದು ಮೈದಾನದಲ್ಲಿ ನಡೆದ ಪೊಲೀಸರ ಹುತಾತ್ಮ ದಿನಾಚರಣೆ ಅಂಗವಾಗಿ ಪೊಲೀಸ್ ಹುತಾತ್ಮ ಸ್ಮಾರಕಕ್ಕೆ ಗೌರವ ವಂದನೆ ಸಲ್ಲಿಸಿ ಮಾತನಾಡ್ತಾ ಇದ್ದರು. ಯಾವುದೇ ಅಸಾಧಾರಣ ಸನ್ನಿವೇಶದಲ್ಲೂ ವಿಶೇಷ ಸೇವೆ ಸಲ್ಲಿಸುವ ಪೊಲೀಸರು ತುರ್ತು ಪರಿಸ್ಥಿತಿ, ಕ್ಲಿಷ್ಟಕರ ಪರಿಸ್ಥಿತಿ, ಪ್ರಾಕೃತಿಕ ವಿಕೋಪ ಪರಿಸ್ಥಿತಿಯಲ್ಲೂ ಎದೆಗುಂದದೆ ಕಾರ್ಯನಿರ್ವಹಿಸುತ್ತಾರೆ. ಸಮಾಜದಲ್ಲಿ ಜನತೆ ಶಾಂತಿ ನೆಮ್ಮದಿಯಿಂದ ಬದುಕುತ್ತಿರುವುದಕ್ಕೆ ಪೊಲೀಸರು ನಿರಂತರವಾಗಿ ಕರ್ತವ್ಯ ನಿರ್ವಹಿಸುತ್ತಿರುವುದೇ ಕಾರಣ. ಉಡುಪಿ ಜಿಲ್ಲೆಯಲ್ಲಿ ಪೊಲೀಸರು ಅತ್ಯಂತ ಸುವ್ಯವಸ್ಥಿತವಾಗಿ ಯೋಜನಾಬದ್ಧವಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದು, ಇವರಿಗೆ ಜಿಲ್ಲಾಡಳಿತದಿಂದ ಅಗತ್ಯವಿರುವ ಎಲ್ಲಾ ರೀತಿಯ ನೆರವು ನೀಡಲಾಗುವುದು ಎಂದರು. ಪೊಲೀಸರ ತ್ಯಾಗ ಮತ್ತು ಬಲಿದಾನ ಸದಾ ಅವಿಸ್ಮರಣೀಯ. ತಮಗೆಲ್ಲರಿಗೂ ಗೊತ್ತಿರುವಂತೆ ಪೊಲೀಸರು ಸಾಧಾರಣದ ಸಂದರ್ಭದಲ್ಲಿ ಜೊತೆಗೆ ಅಸಾಧಾರಣ ಸಂದರ್ಭದಲ್ಲಿ ವಿಶೇಷವಾದ ಸೇವೆ ನೀಡುತ್ತಾರೆ. ಅತಿ ತುರ್ತು ಪರಿಸ್ಥಿತಿಗಳಿರಬಹುದು, ಅತಿ ಕ್ಲಿಷ್ಟಕರ ಒಂದು ಪರಿಸ್ಥಿತಿಗಳಿರಬಹುದು, ಅತಿ ಪ್ರಮಾದಕರವಾದ ಒಂದು ಪರಿಸ್ಥಿತಿಗಳಿರಬಹುದು. ಇಂಥ ಒಂದು ಪರಿಸ್ಥಿತಿಯಲ್ಲೆಲ್ಲ ಕೂಡ ಮೊದಲು ಸೇವೆ ನೀಡುವುದೆಂದರೆ ಪೊಲೀಸರೇ. ಈಗಲೂ ಕೂಡ ತಾವೆಲ್ಲ ನೋಡಿರ್ಬೋದು, ಈಗ ಇಷ್ಟು ಮಳೆ ಆಗ್ತಾ ಇದೆ, ನಾವೆಲ್ಲ ಈ ರೀತಿ ಇಲ್ಲಿ ಕೂರ್ಬೋದು. ಆದರೆ ಮಳೆಯಲ್ಲಿ ಕರ್ತವ್ಯ ನಿರತದಲ್ಲಿ ಇರುವವರೆಂದ್ರೆ ನಮ್ಮ ಪೊಲೀಸರು. ಎಸ್ಪಿ ವಿಷ್ಣುವರ್ಧನ್ ಮಾತಾಡಿ ಪೊಲೀಸರ ಹುತಾತ್ಮನ ದಿನಾಚರಣೆ ಮಹತ್ವ ಹಾಗೂ 1/9/2020 31/8/2021 ಕರ್ತವ್ಯದ ಅವಧಿಯಲ್ಲಿ ಹುತಾತ್ಮರಾದ ಕರ್ನಾಟಕದ 16 ಮಂದಿ ಸೇರಿದಂತೆ ದೇಶದ ಒಟ್ಟು 377 ಪೊಲೀಸರ ನಾಮಸ್ಮರಣೆಯನ್ನ ಮಾಡಿದರು. ಹುತಾತ್ಮ ಪೊಲೀಸರ ಗೌರವಾರ್ಥ 3 ಸುತ್ತು ಗುಂಡು ಹಾರಿಸಲಾಯಿತು. 2 ನಿಮಿಷಗಳ ಮೌನಾಚರಣೆ ನಡೆಯಿತು. ಅಪರ ಜಿಲ್ಲಾಧಿಕಾರಿ ಸದಾಶಿವ ಪ್ರಭು, ಎಎಸ್ಪಿ ಕುಮಾರ್ ಚಂದ್ರ ಉಪಸ್ಥಿತರಿದ್ದರು. ಪ್ರೊಬೇಷನರ್ ಆರ್ಎಸ್ಐ ಪುನೀತ್ ಕುಮಾರ್ ಪೆರೇಡ್ ನೇತೃತ್ವ ವಹಿಸಿದ್ರು. ಹುತಾತ್ಮರಾದ ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿ ಸಂಖ್ಯೆ ಒಟ್ಟು 377 ಇದ್ದು, ಇದರಲ್ಲಿ ಕರ್ನಾಟಕ ರಾಜ್ಯದವರು 16 ಅಧಿಕಾರಿ ಸಿಬ್ಬಂದಿ ವರ್ಗದವರು ಇರುತ್ತಾರೆ. ಒಟ್ಟು ಪ್ರಾಣಾರ್ಪಣೆ ಮಾಡಿದ ಹುತಾತ್ಮರ ಹೆಸರುಗಳು ಈ ಕೆಳಕಂಡಂತಿರುತ್ತದೆ. ಆಂಧ್ರ ಪ್ರದೇಶ್ ಇನ್ಸ್ಪೆಕ್ಟರ್ ಶ್ರೀ ವೈ ಶ್ರೀಧರ್ ರೆಡ್ಡಿ, ಎಆರ್ಎಸ್ಐ ಜೆ ಕೃಷ್ಣುಡು, ಎಎಸ್ಐ ಇಕ್ಬಾಲ್ ಹುಸೇನ್, ಎಆರ್ಎಚ್ಸಿ ಬಾಬುರಾವ್, ಎಆರ್ಎಚ್ಸಿ ಟಿ ಆಂಟನಿ, ಎಚ್ಸಿ ಸತ್ಯನಾರಾಯಣ ಮೂರ್ತಿ, ಎಆರ್ಪಿಸಿ ಸೂರ್ಯನಾರಾಯಣ, ಎಆರ್ಪಿಸಿ ಜನಾರ್ದನ್ ರಾವ್, ಹೋಮ್ಗಾರ್ಡ್ ಶಿವಸುಬ್ಬರಾಯುಡು, ಹೋಮ್ಗಾರ್ಡ್ ಸುರೇಂದ್ರ ರಾವ್, ಹೋಮ್ಗಾರ್ಡ್ ಮೊಹಮ್ಮದ್ ನಿಜಾಮುದ್ದೀನ್, ಅರುಣಾಚಲ್ ಪ್ರದೇಶ್ ಎಸ್ಐ ಇಕೋಪ್